ಸರಿ, ನಾನು ಕಣ್ಗಳನ್ನ ಮುಚ್ಚಿಕೊಂಡು ಕೈಗಳನ್ನು ಈ ರೀತಿಯಲ್ಲಿ ಇಟ್ಕೊಂಡು ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ. ಎಲ್ಲರೂ ಹೇಳ್ತಾ ಇದ್ದಾರೆ ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಜೊತೆ ಪ್ರಾರ್ಥನೆ ಮಾಡಬೇಕು, ನೀವು ನನ್ನಲ್ಲೇ ಇದ್ದೀರಂತೆ, ನನಗೆ ನಿಮ್ಮ ಅನುಭವನ ಒಂದ್ಸತಿನೂ ಕೊಟ್ಟಿಲ್ವಲ್ಲ. ಈ ರೀತಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಕಣ್ಣು ಬಿಟ್ಟು ನೋಡ್ತಾ ಇದ್ದೀನಿ, ಬಸ್ಸಲ್ಲಿ ಫುಲ್ಲು ಜನ. 2 ಗಂಟೆವರೆಗೆ ನಾನು ಅರಿವಿಲ್ಲದ ಪ್ರಾರ್ಥನೆ ಮಾಡ್ತಾನೆ ಇದ್ದೀನಿ. ನಾನು ತಿಳ್ಕೊಂಡೆ ನಾನು ನಿದ್ರೆ ಮಾಡಿದೆ ಅಂತ, ಆದರೆ ನಿದ್ರೆ ಅಂತೂ ಖಂಡಿತವಾಗ್ಲೂ ಮಾಡಿಲ್ಲ. ಒಳ್ಳೆ ಎಚ್ಚರಿಕೆ ಸ್ಥಿತಿಯಲ್ಲಿ ನಾನು ಪ್ರಾರ್ಥನೆಯಲ್ಲೇ ಇದ್ದೆ. ಹಿಂದೆ ತಿರುಗಿ ನೋಡ್ತಾ ಇದ್ದೀನಿ, ಹಲವಾರು ಜನರು ನಿಂತ್ಕೊಂಡಿದ್ದಾರೆ, ಬಸ್ಸಲ್ಲಿ ಸೀಟ್ ಇಲ್ಲ, ಅಷ್ಟು ಜನ ಇದ್ದಾರೆ. ಯಾರೋ ಒಬ್ಬ ಹಿಂದ್ಗಡೆ ನಿಂತ್ಕೊಂಡು ಫಾದರ್ ಜೇಕಬ್ ಬನ್ನಿ ಇಲ್ಲಿ ಅಂತ ಕರಿತಾ ಇದ್ದಾರೆ. ನಾನು ಇವ್ರು ಯಾರಪ್ಪ ನನ್ನನ್ನು ಕರಿತಾ ಇದ್ದಾರೆ, ನನ್ನ ಪರಿಚಯನೂ ಇಲ್ಲ, ಯಾರೂ ಇಲ್ವಲ್ಲ ಅಂತ ನಾನು. ಕೇರಳದಲ್ಲಿ ಒಂದೇನೆಂದರೆ, ಜಾಸ್ತಿ ಜನ ಪ್ರಯಾಣ ಮಾಡಬೇಕಾದ್ರೆ ಬಿಳಿ ಪಂಚೆ ಬಿಳಿ ಶರ್ಟು. ನಾನು ನೋಡಿದೆ, ಇವನು ಯಾರು, ನನ್ನ ಪರಿಚಯ ಇಲ್ವಲ್ಲ, ಯಾರಿಗೋ ಇರ್ಬೇಕಂದ್ಬಿಟ್ಟು ನಾನು ಮುಂದೆ ತಿರುಗಿದೆ. ಮತ್ತೊಂದು ಸತಿ ಅವ್ರು ಕ್ಲಾಪ್ ಮಾಡಿಬಿಟ್ಟು ಫಾದರ್ ಜೇಕಬ್ ಬನ್ನಿ ಅಂತ ಕರೆದ್ರು. ನಾನಾ ಅಂತ ಕೇಳಿದೆ. ಹೌದು ನೀವೇ, ಬನ್ನಿ ಅಂತ ಮಲಯಾಳಂ ಭಾಷೆಯಲ್ಲಿ ಅವನು ಹೇಳಿದ್ದು. ನಾನು ಯಾಕೋ ಏನೋ ಅಂದ್ಬಿಟ್ಟು ನಾನು ನನ್ನ ಕಿಟ್ಟನ್ನು ಸೀಟ್ ಮೇಲೆ ಇಟ್ಕೊಂಡೆ. ಯಾಕಂದರೆ ಬೇರೆ ಇನ್ಯಾರಾದರೂ ಕೂತ್ಕೊಂಡ್ರೆ ಕಷ್ಟ ಅಲ್ವಾ. ನಾನು 2 ಹೆಜ್ಜೆ ಹಿಂದೆ ಬಂದಿದ್ದಷ್ಟೇ. ಸ್ಟ್ರೈಟಾಗಿ ಹೋಗುತ್ತಿದ್ದಂಥ ಬಸ್ಸು ಇದ್ದಕ್ಕಿದ್ದಂಗೆ ತಿರುಗಲ್ಪಟ್ಟಿತು, ಒಂದು ಮರಕ್ಕೆ ಡ್ಯಾಶ್. ಸರ್ವರಿಗೂ ದಿವ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮವನ್ನು ನಾವು ಸಂತ ಪೌಲರು ರೋಮನರಿಗೆ ಬರೆದ 2 ವಚನದೊಂದಿಗೆ ಪ್ರಾರಂಭಿಸೋಣ. ಅಧ್ಯಾಯ 8 ವಾಕ್ಯ 26. ಪವಿತ್ರಾತ್ಮರು ನಮ್ಮ ದೌರ್ಬಲ್ಯದಲ್ಲಿ ನೆರವು ನೀಡುತ್ತಾರೆ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನಾವು ತಿಳಿಯದವರು ಪವಿತ್ರಾತ್ಮರೇ ಮಾತಿಗೆಟುಕದ ರೀತಿಯಲ್ಲಿ ಆತ್ಮಧ್ವನಿಯಿಂದ ನಮ್ಮ ಪರವಾಗಿ ದೇವರಲ್ಲಿ ವಿಜ್ಞಾಪಿಸುತ್ತಾರೆ. ಆತ್ಮೀಯರೇ, ಇಂದಿನ ಈ ಒಂದು ವಚನವನ್ನು ಆಲಿಸಿದಾಗ ನಾನು ಆಂಗ್ಲ ಭಾಷೆಯ 4 ವಾಕ್ಯಗಳನ್ನು ಹೇಳುತ್ತಾ ಅದನ್ನು ಕನ್ನಡ ಭಾಷೆಯಲ್ಲಿ ತರ್ಜುಮೆಗೊಳಿಸಿ ನಂತರ ಆ ಪ್ರತಿಯೊಂದು ವಾಕ್ಯದ ಅರ್ಥವನ್ನು ಬೈಬಲ್ ಗ್ರಂಥದ ವಚನದೊಂದಿಗೆ ನಿಮ್ಮೊಡನೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಆಂಗ್ಲ ಭಾಷೆಯ ವಚನಗಳು ಈ ರೀತಿಯಲ್ಲಿದೆ. Your past life is a waste paper. Burn it off, throw it off, tear it off. Present life is a newspaper. Be up to date. Your future life is a question paper. You do not know what you are going to be. So, read and write carefully, otherwise your life will become toilet paper. ಆತ್ಮೀಯರೇ, ಇದು ಆಂಗ್ಲ ಭಾಷೆಯ ವಚನಗಳು. ಇದನ್ನು ಕನ್ನಡದಲ್ಲಿ ಹೇಳುವುದಾದರೆ ಮೊಟ್ಟ ಮೊದಲನೇ ವಾಕ್ಯ, ನಮ್ಮ ಭೂತಕ್ಕೆ ಬಿಟ್ಟಾಕ್ಬಿಡಿ, ಅದು ನಮಗೆ ಅವಶ್ಯಕತೆ ಇಲ್ಲ. ಕಾರಣ, ಹಲವಾರು ಜನರು ತಮ್ಮ ಹಳೆಯ ಜೀವನವನ್ನೇ ಚಿಂತಿಸಿ ಚಿತೆಯಾಗಿ ಹೋಗ್ತಾ ಇದ್ದಾರೆ. ಅದ್ರ ಬದಲು ಮಾಡಬೇಕಾದಾದರೆ ಏನು, ಬರಲಿರುವಂಥ ದಿನಗಳಲ್ಲಿ ನಾನು ಹೇಗಿರಬೇಕು, ಹಳೆಯ ಜೀವನದ ಅನುಭವಗಳನ್ನು ಇಟ್ಟುಕೊಂಡು ಭವಿಷ್ಯದ ಜೀವನಕ್ಕೆ ಪವಿತ್ರಾತ್ಮರ ಮುಖಾಂತರ ಒಂದಾಗಿ ಬಾಳಬೇಕು. ಆದರೆ ಎಷ್ಟೋ ಜನ ಮಾಡೋದಿಲ್ಲ. ನಾನು ಹಲವಾರು ಧರ್ಮಕೇಂದ್ರದಲ್ಲಿದ್ದಾಗ ಒಂದು ಧರ್ಮಕೇಂದ್ರದಲ್ಲಿ ಒಬ್ಬ ವ್ಯಕ್ತಿ ಬಲಿಪೂಜೆಗೆ ಬರ್ತಾ ಇರಲಿಲ್ಲ. ದೇವಾಲಯದ ಹೊರಗಡೆ ಪ್ರಬೋಧನೆ ಸಮಯ ಪ್ರಾರಂಭ ಆದಾಗ ಅವನು ಹೊರಗಡೆ ಹೋಗ್ಬಿಟ್ಟು ಒಂದು ಕ್ಯಾಂಟೀನಲ್ಲಿ ಹೋಗಿ ಕಾಫಿ ಟೀ ಕುಡಿದು ಸಿಗರೇಟ್ ಸೇದ್ಕೊಂಡು ಮತ್ತು ಬರ್ತಿದ್ದ. ಅಷ್ಟೊತ್ತಿಗೆ ಪರಮಪ್ರಸಾದ ಸಂಸ್ಕಾರ, ಅವನು ಕೂಡ ಬಂದು ಪರಮಪ್ರಸಾದ ಸಂಸ್ಕಾರವನ್ನು ಸ್ವೀಕಾರ ಮಾಡಿ ಹೋಗ್ತಿದ್ದ. ಕೊನೆಗೆ ಹಲವಾರು ಜನರು ಹೇಳಿಯೋ ಏನೋ ನನಗೆ ಗೊತ್ತಿಲ್ಲ, ಒಂದಿನ ಅವನು ಡಿವೈನ್ ರಿಟ್ರೀಟ್ ಸೆಂಟರ್ಗೆ ಹೋದ. 1 ವಾರಕ್ಕಾಗಿ ಹೋದ. ದೈವ ಸ್ಪರ್ಶನವೋ ಏನೋ ನನಗೆ ಅರಿಯದು, 1 ತಿಂಗಳವರೆಗೆ ಅವನು ಅಲ್ಲಿಯೇ ಇದ್ದ. ತನ್ನ ಜೀವನವನ್ನು ಬದಲಾಯಿಸಿಕೊಂಡ. ಹಿಂತಿರುಗಿ ಬಂದವನೇ ಮನೆಗೆ ಬಂದೊಡನೆಯೇ ಅವನ ಹೆಂಡತಿ ನೋಡಿದ್ಲು. 1 ತಿಂಗಳು ತನ್ನ ಪತಿ ಮಹಾಶಯ ಕುಡಿಯದೆ ಕ್ಲೀನಾಗಿ ಬಂದಿದ್ದಾನೆ. ಅವನ ಮುಖವನ್ನು ನೋಡಿದಾಗ ಹೆಂಡತಿಗೆ ತುಂಬ ಖುಷಿಯಾಯಿತು. ಎಷ್ಟು ಚಂದ ಇದ್ದಾರೆ ನಮ್ಮ ಮನೆಯವರು ಮನಸ್ಸಿನಲ್ಲಿ ಹೇಳ್ಕೊಂಡ್ಲು. ಆದರೆ ಎಷ್ಟು ದಿನಕ್ಕೋ ಏನೋ ಈ ಪದವನ್ನು ಹೇಳಿದ ಕೂಡಲೇ ಅವನಿಗೇನಾದರೂ ಅಪ್ಪಿ ಕೇಳಿದ್ರೆ ಏನಾಗ್ತಾನೆ, ನನ್ನ ಸ್ವಂತ ಹೆಂಡತಿ ಕೂಡ ನನ್ನನ್ನು ನಂಬೋದಿಲ್ಲ, ನಾನು ಯಾಕೆ ಈ ಥರ ಇರಬೇಕು, ಮರಳಿ ಹಳೆಯ ಸ್ವಭಾವಕ್ಕೆ ಹೋಗ್ತಾನೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಹಳೆಯ ಜೀವನವನ್ನು ರದ್ದಿಗೆ ಹಾಕಬೇಕಾಗಿರುವಂಥ ಒಂದು ಜೀವನ ಹರಿದು ಒಗಾಸ್ರಿ ಕಸದ ಬುಟ್ಟಿಗೆ, ಇಲ್ಲ ಸುಟ್ಟಾಕ್ರಿ. ಆತ ಚರ್ಚಿಗೆ ಬಂದ. ಮೊದಲಾದರೆ ಚರ್ಚಿಗೆ ಹಿಂದ್ಗಡೆ ಹೊರಗಡೆ ನಿಂತಿದ್ದ. ಆದರೆ ಈಗ ಚರ್ಚ್ ಒಳಗಡೆ ಬಂದ, ಬಲಿಪೂಜೆಯಲ್ಲಿ ಭಕ್ತಿಯಿಂದ ಭಾಗವಹಿಸಿದ. ಪೂಜೆ ಆಗಿದ್ಮೇಲೂ ಕೂಡ ಅವನು ಪರಮಪ್ರಸಾದದ ಪೆಟ್ಟಿಗೆ ಮುಂದೆ ಕರಗಳನ್ನು ಎತ್ತಿ ಮೊಣಕಾಲೂರಿ ಹಾಲೆಲೂಯ 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 ಯೇಸುವೇ ಸ್ತೋತ್ರ, ಪ್ರಾರ್ಥನೆಯೋ ಪ್ರಾರ್ಥನೆ. ಧರ್ಮಕೇಂದ್ರದ ಗುರುಗಳಿಗೆ ಖುಷಿನೋ ಖುಷಿ.
ಛೇ, ಎಷ್ಟು ಬದಲಾಗ್ಬಿಟ್ಟಿದ್ದಾನಲ್ವಾ. ಆದರೆ ಆ ಚರ್ಚಿನ ಉಪದೇಶಿ, ಫಾದರ್ ನಿಮಗೆ ಗೊತ್ತಿಲ್ವಾ ಫಾದರ್, ಇದೆಲ್ಲ 2 ದಿನದ ನಾಟಕ, 3ನೇ ದಿನ ಮತ್ತು ನಾಯಿ ಬಾಲ ಡೊಂಕು ಫಾದರ್, ಮತ್ತು ಹೋಗ್ತಾರೆ ಫಾದರ್. ಎಷ್ಟು ಜನ ಈ ಥರ ಮತ್ತು ರಿಟರ್ನ್ ಹೋಗಿದ್ದಾರೆ. ಹಳೆಯ ಜೀವನವನ್ನು ಮರಳಿ ಪ್ರವೇಶಿಸಬೇಡಿರಿ. ಇದನ್ನು ನಾನು ಪವಿತ್ರ ಗ್ರಂಥದಲ್ಲಿ ನಾನು ನಿಮಗೆ ವಚನವನ್ನು ನೀಡುವುದರ ಮುಖಾಂತರ ಹೇಳಲು ಇಷ್ಟಪಡುತ್ತೇನೆ. ಆದಿಕಾಂಡದಲ್ಲಿ ದೇವರು ಅಬ್ರಹಾಂ ಮತ್ತು ಸಾರಾಳಿಗೆ ಹೇಳಿದರು, ಈ ಸೊದೋಮ್ ಮತ್ತು ಗೊಮೋರ ಎನ್ನುವಂಥ 2 ಊರಿನ ಜನರು ತುಂಬ ನಾಶವಾಗಿ ಹೋಗಿದ್ದಾರೆ, ಮಾಡಬಾರದಂತ ಎಲ್ಲ ಪಾಪಕೃತ್ಯಗಳಲ್ಲಿ ಅವರು ದಾಸರಾಗಿದ್ದಾರೆ. ಈ ಕಾರಣದಿಂದ ನಾನು ಅಗ್ನಿ ಗಂಧಕದ ಮಳೆಯನ್ನು ಸುರಿಸಿ ಈ ಊರುಗಳನ್ನು ನಾಶಪಡಿಸುತ್ತೇನೆ, ನೀನು ಈ ಊರನ್ನು ಬಿಟ್ಟು ಹೋಗಬೇಕು, ದೂರ ಓಡಬೇಕು. ಸರಿ, ಅಬ್ರಹಾಂ, ಅವನ ಪತ್ನಿ ಸಾರಾ, ಲೋತ ಅಬ್ರಾಮನ ತಮ್ಮ ಹಾಗೂ ಲೋತನ ಪತ್ನಿ 4 ಜನ ಹೊರಟರು ಆ ಊರನ್ನು ಬಿಟ್ಟು. ಹೋಗುವುದಕ್ಕಿಂತ ಮುಂಚೆ ದೇವರು ತಮ್ಮ ದೂತನ ಮುಖಾಂತರ ಒಂದು ವಾಕ್ಯವನ್ನು ಹೇಳಿದರು. ನಾನು ಪವಿತ್ರ ಗ್ರಂಥದಿಂದ ಅದನ್ನು ಹಾಗೆ ಓದಲು ಇಷ್ಟಪಡುತ್ತೇನೆ. ಆದಿಕಾಂಡ ಅಧ್ಯಾಯ 19 ವಾಕ್ಯ 17. ಪ್ರಾಣ ಉಳಿಸಿಕೊಳ್ಳಬೇಕಾದರೆ ಓಡಬೇಕು, ಹಿಂದಕ್ಕೆ ನೋಡಬಾರದು, ಬಯಲು ಸೀಮೆಯಲ್ಲೂ ನಿಲ್ಲದೆ ಗುಡ್ಡಗಾಡಿಗೆ ಓಡಬೇಕು, ಇಲ್ಲವಾದರೆ ನಾಶವಾದೀತು. ಹಿಂದೆ ತಿರುಗಿ ನೋಡಬಾರ್ದು. ಏನಾಯಿತು? ಇವರು ಹೋಗ್ತಾ ಇದ್ದಾರೆ. ದೇವರು ಅಗ್ನಿಗಂಧಕದ ಮಳೆಯನ್ನು ಸುರಿಸಲು ಪ್ರಾರಂಭಿಸಿದರು. ಲೋತನ ಪತ್ನಿ ನೋಡಿ, ಹೆಣ್ಮಕ್ಳಿಗೆ ಸ್ವಲ್ಪ ಕ್ಯೂರಿಯಾಸಿಟಿ, ಕುತೂಹಲ ಜಾಸ್ತಿ ನೋಡಿ. ಈ ಲೋತನ ಪತ್ನಿ ಯೋಚನೆ ಮಾಡಿದ್ಲು, ನಾನು ಮುಂಗಾರು ಮಳೆ ನೋಡಿದ್ದೀನಿ, ಪಿಕ್ಚರಲ್ಲ ಮಳೆ, ಮುಂಗಾರು ಮಳೆ ನೋಡಿದ್ದೀನಿ, ಹಿಂಗಾರು ಮಳೆ ನೋಡಿದ್ದೀನಿ, ಈ ಅಗ್ನಿಗಂಧಕದ ಮಳೆ ಹೆಂಗಿರ್ಬೋದು? ಆಕೆಗೆ ಕುತೂಹಲ. ಅವಳೇನು ಮಾಡಿದ್ಲು, ಇವರೆಲ್ಲ ಮುಂದೆ ಹೋಗ್ಬೇಕಾದ್ರೆ ಮೆಲ್ಲನೆ ಹಿಂದೆ ತಿರುಗಿ ನೋಡಿದಳು. ಅಷ್ಟೇ ಅವಳ ಜೀವನ. ಒಂದು ಹೆಜ್ಜೆ ಮುಂದಿಡಲಾಗಲಿಲ್ಲ, ಒಂದು ಹೆಜ್ಜೆ ಹಿಂದಿಡಲು ಆಗಲಿಲ್ಲ. ಅಲ್ಲಿಯೇ ಉಪ್ಪಿನ ಸ್ತಂಭವಾಗಿ ಆಕೆ ಸಂಪೂರ್ಣವಾಗಿ ತನ್ನ ಜೀವನವನ್ನೇ ಕಳೆದುಕೊಂಡಳು. ಆತ್ಮೀಯರೇ, ನಿಮ್ಮ ಜೀವನವು ಪ್ರಭುವಿನೊಂದಿಗೆ ಮುಂದಕ್ಕೆ ಸಾಗಬೇಕಾ? ಹಳೆಯದನ್ನು ಮರೆತು ಬಿಡಿ, ಹಳೆಯ ಘಟನೆಗಳನ್ನು ಮರೆತು ಬಿಡಿ, ಅದರ ಅನುಭವದೊಂದಿಗೆ ಮುಂದಕ್ಕೆ ಹೆಜ್ಜೆ ಹಾಕಿರಿ. 2ನೇ ವಿಚಾರವನ್ನು ಹೇಳುವುದಾದರೆ, ನಾನು ಪ್ರೆಸೆಂಟ್ ಲೈಫ್ ಈಸ್ ಎ ನ್ಯೂಸ್ ಪೇಪರ್, ಬಿ ಅಪ್ ಟು ಡೇಟ್. ಸಾಧಾರಣವಾಗಿ ಪ್ರತಿಯೊಬ್ಬರು ಕೂಡ ಬೆಳಗ್ಗೆ ಎದ್ದಿದ್ದ ಕೂಡಲೇ ಪೇಪರಲ್ಲಿ ಇವತ್ತು ಏನು ಬಂದಿದೆ, ನಮ್ಮ ದೇಶದಲ್ಲಿ ಏನಾಗಿದೆ, ನಮ್ಮ ರಾಜ್ಯದಲ್ಲಿ ಏನಾಗಿದೆ, ನಮ್ಮ ಊರಲ್ಲಿ ಏನಾಗಿದೆ, ಅಕ್ಕಪಕ್ಕದಲ್ಲಿ ಏನಾಗಿದೆ, ಯಾರು ಏನು ಮಾಡ್ತಾ ಇದ್ದಾರೆ, ನಮಗೆ ತಿಳಿಯುವಂಥ ಒಂದು ಅವಕಾಶ, ಕುತೂಹಲ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಪೇಪರನ್ನು ಓದ್ತಾರೆ. ನಾವು ನಮ್ಮ ಕ್ರಿಸ್ತಿಯ ಜೀವನದಲ್ಲಿ ಹೇಗೆ ಅಪ್ ಟು ಡೇಟ್ ಆಗಿರಬೇಕು? ಅದಕ್ಕಾಗಿ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಬಿ ಥ್ಯಾಂಕ್ಫುಲ್ ಟು ದ ಲಾರ್ಡ್, ದೇವರಿಗೆ ಸದಾ ಕೃತಜ್ಞತೆಯುಳ್ಳವರಾಗಿರಿ, ಕೃತಜ್ಞತೆಯಿಂದ ತುಂಬಿರಿ. ಮಗನೇ, ಮಗಳೇ, ಈ ನಿಮಿಷದಲ್ಲಿ ನೀನು ಉಸಿರಾಡ್ತಾ ಈ ಒಂದು TV ಕಾರ್ಯಕ್ರಮವನ್ನು ನೋಡ್ತಾ ಇದೆಯಾ? ಕಾರಣ ಆ ಉಸಿರನ್ನು ನೀಡಿದ್ದು ದೇವರು. ನಿನಗೆ ದೇವರು ಮತ್ತೊಂದು ಜೀವನವನ್ನು ಕೊಟ್ಟಿದ್ದಾರೆ. ದೇವರಿಗೆ ಇಂದು ಬೆಳಗ್ಗೆ ನೀನು ವಂದನೆಯನ್ನು ಸಲ್ಲಿಸಿರುವೆಯಾ? ಯೋಚನೆ ಮಾಡು. ದೇವರಿಗೆ ಸದಾಕಾಲ ವಂದನೆಯನ್ನು ಸಲ್ಲಿಸಿರಿ. ಕಾರಣ ವಂದನೆಯನ್ನು ದೇವರಿಗೆ ನಾವು ಸಲ್ಲಿಸಿದಾಗ ನಮ್ಮ ಜೀವನದಲ್ಲಿ ಅರಿವಿಲ್ಲದ ರೀತಿಯಲ್ಲಿ ಅದ್ಭುತಗಳು ನಮ್ಮ ಜೀವನದಲ್ಲಿ ನಡೆಯುತ್ತದೆ. ಅದ್ಭುತಗಳು. ಉದಾಹರಣೆ ಹೇಳಬೇಕಾದ್ರೆ ಕ್ರಿಸ್ತ ಯೇಸುವಿನ ಜೀವನವನ್ನು ತೆಗೆದುಕೊಳ್ಳೋಣ. ಕ್ರಿಸ್ತ ಯೇಸುವಿನ ಜೀವನದಲ್ಲಿ ಸಂತ ಯೋಹಾನರು ಬರೆದ ಶುಭ ಸಂದೇಶ ಅಧ್ಯಾಯ 6, ಅದರಲ್ಲಿ ಕ್ರಿಸ್ತ ಯೇಸು ಹಲವಾರು ಜನರಿಗೆ ಪ್ರಬೋಧನೆಯನ್ನು ಮಾಡ್ತಾ ಇದ್ದಾರೆ. ಬೋಧನೆ ಆದ ನಂತರ ಸಂಜೆ ಆಗ್ತಾ ಬಂತು. ಶಿಷ್ಯರು ಬಂದು ಕ್ರಿಸ್ತನ ಬಳಿ ಹೇಳಿದರು, ಕತ್ತಲೆ ಆಗ್ತಾ ಬಂತು, ಸಂಜೆ ಆಗ್ತಾ ಬಂತು, ಇಲ್ಲಿ ಯಾವುದು ಡಾಬಾ ಇಲ್ಲ, ಹೋಟ್ಲು ಇಲ್ಲ, ಇವರೆಲ್ಲ ಮನೆಗೆ ಕಳಿಸಿ, ಮನೆಗೆ ಹೋಗಿ ಅವರ ಆಹಾರವನ್ನು ನೋಡಿಕೊಳ್ಳಿ. ಕ್ರಿಸ್ತ ಯೇಸು ಮಾಡಿದಾದ್ರೇನು? ನೀವೇ ಅವ್ರಿಗೆ ಊಟ ಕೊಡಿ. ಆದರೆ ಪ್ರೇಷಿತರು ಹೇಳಿದ್ರು, ಇಷ್ಟು ಜನರಿಗೆ ಊಟ ಅಡುಗೆಯನ್ನು ಕೊಡೋದಾದರೆ 200 ಡೆನಾರಿ ನಾಣ್ಯ ಕೂಡ ಸಾಕಾಗೋದಿಲ್ಲ, ಕಳಿಸ್ಬಿಡಿ. ಆದರೆ ಆ ಪ್ರೇಷಿತರಲ್ಲಿ ಒಬ್ಬ ಹಾಸ್ಯಗಾರ ಇದ್ದ, ಆಂದ್ರೇಯ. ಅವನೇನು ಹೇಳ್ದ ಗೊತ್ತಾ? ಸ್ವಾಮಿ, ಇಲ್ಲ ಹುಡುಗನ ಹತ್ರ 5 ರೊಟ್ಟಿ 2 ಮೀನಿದೆ. ಏಸು ಹೇಳಿದ್ರು, ತೆಗೆದುಕೊಂಡು ಬಾ. ಅದು ಸಾಕಾ? ತಗೊಂಡು ಬಾ. ತೆಗೆದು ಬಂದು ಕೊಟ್ಟರು. ಅವ್ರೇನು ಮಾಡಿದ್ರು? ಏಸು ಕ್ರಿಸ್ತರು 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡರು. ಮಾಡಿದ್ದಾದರೇನು? ಒಂದೇ ಒಂದು ಕಾರ್ಯ. ಆ ವಾಕ್ಯವನ್ನು ಹಾಗೆ ಓದುತ್ತೇನೆ. ಸಂತ ಯೋಹಾನರ ಶುಭ ಸಂದೇಶ ಅಧ್ಯಾಯ 6 ವಾಕ್ಯ 11. ಏಸು ರೊಟ್ಟಿಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ ಕುಳಿತಿದ್ದ ಜನರಿಗೆ ಅವುಗಳನ್ನು ಹಂಚಿದರು, ಹಾಗೆಯೇ ಮೀನುಗಳನ್ನು ಹಂಚಿದರು. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದಾಗ 5 ರೊಟ್ಟಿ 2 ಮೀನು 5,000ಕ್ಕಿಂತಲೂ ಅಧಿಕ ಜನರಿಗೆ ಭರ್ಜರಿ ಊಟವನ್ನು ನೀಡಿತಲ್ಲವೇ? ದೇವರಿಗೆ ವಂದನೆಯನ್ನು ಸಲ್ಲಿಸಿದಾಗ ಮಾತ್ರವೇ ಈ ಕಾರ್ಯವೊಂದು ನಡೆಯಲ್ಪಟ್ಟಿತು. ಆತ್ಮೀಯರೇ, ಚಿಂತಿಸಿರಿ. ನಮ್ಮ ಜೀವನದಲ್ಲಿ ನಾವು ಅದೆಷ್ಟು ಬಾರಿ ದೇವರಿಗೆ ವಂದನೆಯನ್ನು ಸಲ್ಲಿಸಬೇಕಾಗಿದೆ. ವಂದನೆಯನ್ನು ಸಲ್ಲಿಸಿದಾಗ ಅರಿವಿಲ್ಲದ ರೀತಿಯಲ್ಲಿ ನಮ್ಮ ಬಾಳಿನಲ್ಲಿ ಅದ್ಭುತಗಳನ್ನು ಕಾಣಲು ಸಾಧ್ಯ. ಇದು 100ಕ್ಕೆ 100ರಷ್ಟು ಸತ್ಯ. ಆ ಕ್ಷಣದಲ್ಲೇ ನಾವು ಅದನ್ನು ಅರಿಯಬಹುದು, ಅಥವಾ ಬರಲಿರುವಂಥ ದಿನಗಳಲ್ಲಿ ಆ ಒಂದು ಘಟನೆಯನ್ನು ನಾವು ಕಾಣಲು ಸಾಧ್ಯವಿದೆ.
ಎರಡನೇದಾಗಿ ಮರಳಿ ನಾನು ಹೇಳ್ತೇನೆ, ಯೇಸು ಕ್ರಿಸ್ತರು ಮಾಡಿದಂಥ ಮತ್ತೊಂದು ಘಟನೆ ಸಂತ ಯೋಹಾನರ ಶುಭ ಸಂದೇಶ ಅಧ್ಯಾಯ 11ರಲ್ಲಿ ಕ್ರಿಸ್ತ ಯೇಸುವಿನ ಒಬ್ಬ ಆಪ್ತ ಮಿತ್ರ ಲಾಜರ್ ಅವನು ಸತ್ತಿದ್ದಾನೆ. ಬೆತಾನಿಯದಲ್ಲಿ ಅವನು ಸತ್ತಿದ್ದಾನೆ. ಅವನು ಸಾಯುವಂಥ ಸಮಯದಲ್ಲಿ ಕ್ರಿಸ್ತ ಯೇಸುವಿಗೆ ಸಂದೇಶವನ್ನು ನೀಡಲಾಗಿತ್ತು. ಕ್ರಿಸ್ತ ಯೇಸು ಅಲ್ಲಿಂದ ಬೆತಾನಿಯಕ್ಕೆ ಬರುವಷ್ಟರಲ್ಲಿ 4ನೆಯ ದಿನ. ಕ್ರಿಸ್ತ ಯೇಸುವನ್ನು ಕಂಡಾಕ್ಷಣ ಆತನ ಲಾಜರನ ಸಹೋದರಿಯರು ನೀವಿದ್ದಿದ್ರೆ ನನ್ನ ತಮ್ಮ ಸಾಯ್ತಿರ್ಲಿಲ್ಲ, ಅವರು ಕಂಪ್ಲೇಂಟ್ ಮಾಡಿದ್ರು. ಆದರೆ ಯೇಸು ಹೇಳಿದ್ರು, ಇನ್ನೂ ಸಮಯ ಮೀರಿಲ್ಲ, ಬನ್ನಿ ಹೋಗೋಣ. ಅವರೆಲ್ಲರೂ ಸಮಾಧಿಯ ಬಳಿಗೆ ಹೋದರು. ಸಮಾಧಿಯ ಬಳಿಗೆ ಹೋದಂಥ ಯೇಸು ಮೊದಲನೇದಾಗಿ ಮಾಡಿದ್ದು ಕಣ್ಣೀರಿಟ್ಟರು. ಯೇಸು ಕಣ್ಣೀರಿಟ್ಟರು. ಕಾರಣ ತನ್ನ ಆಪ್ತ ಮಿತ್ರ ಮೃತನಾಗಿರುವುದು. ಯೇಸು ಕಣ್ಣೀರಿಟ್ಟರು. ತದನಂತರ ಯೇಸು ಮಾಡಿದ್ದಾದರೆ ಏನು, ಒಂದು ಪ್ರಾರ್ಥನೆಯನ್ನು ಮಾಡಿದರು. ಆ ಪ್ರಾರ್ಥನೆಯನ್ನು ಹಾಗೆ ಓದಲು ಇಷ್ಟಪಡುತ್ತೇನೆ. ಯೋಹಾನರ ಶುಭ ಸಂದೇಶ ಅಧ್ಯಾಯ 11 ವಾಕ್ಯ 41. ಪಿತನೇ, ನನ್ನ ಪ್ರಾರ್ಥನೆಗೆ ನೀವು ಕಿವಿಗೊಡುತ್ತೀರಿ, ಆದುದರಿಂದ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ದೇವರಿಗೆ ವಂದನೆಯನ್ನು ಸಲ್ಲಿಸಿದ ಕ್ರಿಸ್ತ ಯೇಸು ಆ ಸಮಾಧಿಯ ಗವಿಯನ್ನು ಕಂಡು ಅವರಿಗೆ ಹೇಳಿದರು, ಲಾಜರಸ್ ಹೊರಕ್ಕೆ ಬಾ. 4 ದಿನ ಆಗಿತ್ತು ಲಾಜರಸ್ ಸತ್ತು. ಲಾಜರಸ್ ಹೊರಕ್ಕೆ ಬಂದ. ಜೀವದಿಂದ, ನಿರ್ಜೀವವಾಗಿ ಅಲ್ಲ, ಸಜೀವದಿಂದ ಅವನು ಆ ಒಂದು ಗವಿಯಿಂದ ಹೊರಕ್ಕೆ ಬಂದನು. ಆತ್ಮೀಯ ಸಹೋದರ ಸಹೋದರಿ, ಚಿಂತಿಸಿರಿ. ಪ್ರಭು ಯೇಸು ದೇವರಿಗೆ ವಂದನೆಯನ್ನು ಸಲ್ಲಿಸಿದಾಗ ಮತ್ತೊಂದು ಅದ್ಭುತ. ಹಳೆಯ ಒಡಂಬಡಿಕೆಯಲ್ಲೂ ಕೂಡ ನಾವು ನೋಡಬಹುದು. ಯೋನಾ ಪ್ರವಾದಿಯ ಗ್ರಂಥದಲ್ಲಿ ಯೋನನಿಗೆ ದೇವರು ಹೇಳಿದರು, ನೀನು ನಿನೆವೆ ಎನ್ನುವಂಥ ನಗರಕ್ಕೆ ಹೋಗಬೇಕು, ಅಲ್ಲಿನ ಜನರು ಪಾಪಮಯ ಪ್ರವೃತ್ತಿಯಲ್ಲಿದ್ದಾರೆ, ಅವರನ್ನು ಪರಿವರ್ತಿಸಬೇಕು. ಯೋನನಿಗೆ ಅಲ್ಲಿ ನಿನೆವೆ ನಗರಕ್ಕೆ ಹೋಗೋದಕ್ಕೆ ಸ್ವಲ್ಪ ಹೆದರಿಕೆ ಆಯಿತು. ಕಾರಣ ನಿನೆವೆ ನಗರದ ಜನರು ತುಂಬ ದುಷ್ಟರಾಗಿದ್ದರು. ಅದಕ್ಕಾಗಿ ಅವನು ದೇವರಿಗೆ ಎಸ್ ಅಂದರೂ ಕೂಡ ಅವನು ತಾರ್ಷಿಷ್ಗೆ ಹೋಗುತ್ತಿದ್ದಂಥ ಒಂದು ಹಡಗನ ಹತ್ಕೊಂಡು ಅಲ್ಲಿಗೆ ಹೋದ. ಹೋಗ್ತಾ ಇರಬೇಕಾದ್ರೆ 3ನೆಯ ದಿನ ಇದ್ದಕ್ಕಿದ್ದಾಗೆ ಭಾರಿ ದೊಡ್ಡ ಚಂಡಮಾರುತ, ಬಿರುಗಾಳಿ, ಸುನಾಮಿ, ಏನು ಬೇಕಾದರೂ ಕರ್ಕೊಳ್ಳಿ, ಅಂತಹ ಒಂದು ಪರಿಸ್ಥಿತಿ. ಏನು ಮಾಡಬೇಕಂತ ಗೊತ್ತಿಲ್ಲ. ಅಂಥ ಸಮಯದಲ್ಲಿ ಅವರು ಆ ಹಡಗಿನಲ್ಲಿದ್ದಂಥ ವ್ಯಕ್ತಿಗಳು ಹಡಗಿನ ಸಾಮಾನುಗಳನ್ನೆಲ್ಲ ನೀರಿನಲ್ಲಿ ಎಸೆದರು. ಕಾರಣ ಹಡಗು ಹಗುರವಾಗಲಿ ಎಂದು. ನಾವು ಇಂದು ನೋಡುತ್ತಿರುವಂಥ ಹಡಗಿನಂತೆ ಅಲ್ಲ, ಅದು ಸಾಧಾರಣವಾದಂಥ ನಾವೇ ದೋಣಿಯಾಗಿತ್ತು. ಆದರೂ ಕೂಡ ಒಂದೊಂದು ಅಲೆಗಳು ಒಂದೊಂದು ದೊಡ್ಡ ದೊಡ್ಡ ಮನೆಗಳಷ್ಟು ಎತ್ತರಕ್ಕೆ ಬೀಸುತ್ತಾ ಇತ್ತು. ಆಗ ಸಾಧಾರಣವಾಗಿ ನಾವು ಮಾತಾಡೋ ಒಂದು ರೀತಿ ಇದೆ ಅಲ್ವ, ಸ್ಟೈಲ್ ಇದೆ ಅಲ್ವ, ನಮ್ಮಲ್ಲಿ ಯಾರೋ ಪಾಪಿ ನನ್ನ ಮಗ ಇರಬೇಕು. ಅದೇ ರೀತಿಯಲ್ಲಿ ಅಲ್ಲಿ ಅವರು ತಿಳ್ಕೊಂಡ್ರು, ಯಾರೋ ಒಬ್ಬರು ಪಾಪಿ ಇರಬೇಕು ನಮ್ಮಲ್ಲಿ, ಅದಕ್ಕೆ ಹಿಂಗಾಗಿದೆ. ಸರಿ, ಯಾರನ್ನಂತ ಕಂಡುಹಿಡಿಯೋದು? ಎಲ್ಲರೂ ತಮ್ಮ ಹೆಸರುಗಳನ್ನು ಬರೆದು ಚೀಟು ಹಾಕಿದರು. ಚೀಟು ತೆಗೆದಾಗ ಯೋನನ ಹೆಸರು ಬಂತು. ಎಲ್ಲರೂ ಕೇಳಿದ್ರು, ಯೋನ ನೀನೇನು ಮಾಡಿದೀಯಾ? ಹೌದು, ನಂದೇ ತಪ್ಪು. ಕಾರಣ ದೇವರು ನನಗೆ ನಿನೆವೆ ಊರಿಗೆ ಹೋಗ್ಲಿಕ್ಕೆ ಹೇಳಿದರು, ನನಗಲ್ಲಿ ಹೋಗ್ಲಿಕ್ಕೆ ಹೆದರಿಕೆ ಆಗಿತ್ತು, ಆ ಜನರು ತುಂಬ ದುಷ್ಟರು, ಅದಕ್ಕೆ ಈ ಹಡಗನ ಹತ್ಕೊಂಡೆ. ಅವರೆಲ್ಲರೂ ಹೇಳಿದ್ರು, ನಿನ್ನಿಂದಾಗಿ ನಾವು ಸಾಯೋದಕ್ಕೆ ಇಷ್ಟ ಇಲ್ಲ. ಅದು ಎತ್ತಿ ಅವನನ್ನು ಸಮುದ್ರಕ್ಕೆ ಬಿಸಾಡಿದರು. ಆದರೆ ದೈವಿ ಚಿತ್ತ ಎಲ್ಲಿ ನಡೆಯಬೇಕು ಅದು ನಡೆಯಲೇಬೇಕು, ಅದನ್ನು ಯಾರೂ ನಿಲ್ಲಿಸಲು ಸಾಧ್ಯವಿಲ್ಲ. ಏನಾಯಿತು? ತಿಮಿಂಗಿಲ ಒಂದು ಯೋನನನ್ನು ನುಂಗಿ ಹಾಕಿತು. ಈಗ ಯೋನ ತಿಮಿಂಗಿಲದ ಹೊಟ್ಟೆಯಲ್ಲಿ ಇರುವಂಥ ಯೋನ ಚಿಂತಿಸಿದ, ಅಯ್ಯೋ, ನಾನು ಮತ್ತೊಮ್ಮೆ ನನ್ನ ಪತ್ನಿ, ನನ್ನ ಮಕ್ಕಳನ್ನು ನೋಡಲು ಸಾಧ್ಯವಿದೆಯೋ ಏನೋ, ಈ ಪ್ರಪಂಚ ನೋಡೋದಕ್ಕೆ ಸಾಧ್ಯ ಇದೆಯೋ ಏನೋ, ನನ್ನ ಜೀವನ ಹಿಂಗೆ ಆಗೋಯ್ತಲ್ಲ. ಇಷ್ಟು ದಿನ ದೇವರು ನನಗೆ ಎಲ್ಲ ರೀತಿಯ ಅನುಗ್ರಹಗಳನ್ನು ಕೊಟ್ಟರು, ದೇವರೇ ನಿನಗೆ ಸ್ತೋತ್ರವಾಗಲಿ, ಅಷ್ಟೇ ಹೇಳಿದ್ದು. ಯೋನ ಪ್ರವಾದಿಯ ಗ್ರಂಥ ಅಧ್ಯಾಯ 2 ಒಂದು ಸುಂದರವಾದ ಕೀರ್ತನೆಯಲ್ಲಿ ಅವನು ದೇವರಿಗೆ ಸ್ತೋತ್ರವಾಗಲಿ ಎಂದ ಅಷ್ಟೇ. ಸ್ತೋತ್ರವಾಗಲಿ ಎಂದ ಒಡನೆಯೇ ತಿಮಿಂಗಿಲ ಅವನನ್ನು ನಿನೆವೆ ನಗರದ ಬಳಿಗೆ ಕರಕೊಂಡು ಬಂದು ವಾಕರಿಕೆ ಮಾಡಿ ಅವನಿಗೆ ಸಮುದ್ರ ತೀರಕ್ಕೆ ಎಸೆದು ಬಿಟ್ಟಿತು. ದೇವರಿಗೆ ಸ್ತೋತ್ರ ಮಾಡಿದಾಗ ಮರಳಿ ಜೀವವನ್ನು ಅವನು ಅಂಗೀಕರಿಸಿಕೊಂಡ. ಆತ್ಮೀಯ ಸಹೋದರ ಸಹೋದರರೇ, ನಮ್ಮೆಲ್ಲರ ಜೀವನದ ಪ್ರತಿಯೊಂದು ಕ್ಷಣವೂ ಕೂಡ ನಾವು ದೇವರಿಗೆ ಸ್ತುತಿ ಸ್ತೋತ್ರವನ್ನು ಮಾಡಿದಾಗ ಅರಿತೋ ಅರಿವಿಲ್ಲದೆಯೋ ನಮ್ಮ ಜೀವನದಲ್ಲಿ ಅದ್ಭುತಗಳು ಕಾಣಲು ಸಾಧ್ಯವಿದೆ. ದೇವರಿಗೆ ಕೃತಜ್ಞತಾ ಸ್ತೋತ್ರವುಳ್ಳವರಾಗಿರಿ. 3ನೇದಾಗಿ ನಾನು ಹೇಳಿದೆ, ಫ್ಯೂಚರ್ ಲೈಫ್ ಇಸ್ ಎ ಕ್ವಶನ್ ಪೇಪರ್. ನಮ್ಮ ಭವಿಷ್ಯದ ಜೀವನ ಒಂದು ಪ್ರಶ್ನೆ ಪತ್ರಿಕೆ ಅಂತೆ. ಹೇಗೆ ಏನು ನಮಗೆ ಯಾರಿಗೂ ಅರಿವಿಲ್ಲ. ಹಾಗಾದರೆ ನಾವು ಹೇಗೆ ಬಾಳಬೇಕು? ಅದಕ್ಕಾಗಿಯೇ ಸಂತ ಪೌಲರು ರೋಮನರಿಗೆ ಬರೆದಂಥ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಪವಿತ್ರಾತ್ಮರಿಗೆ ಅಧೀನರಾಗಿ ಬಾಳಿರಿ. ಈ ವಾಕ್ಯವನ್ನು ಹೇಳಬೇಕಾದ್ರೆ ನನ್ನ ಮನಸ್ಸು ಬರುವುದು ನನ್ನ ಜೀವನದಲ್ಲೇ ನಡೆದಂಥ ಒಂದು ಘಟನೆ. ಅಟ್ಟಪಾಡಿ ಎನ್ನುವಂಥ ಒಂದು ಸ್ಥಳದಲ್ಲಿ ಧ್ಯಾನಕೂಟಕ್ಕಾಗಿ ಹೋಗಿದ್ದೆ. ಅಲ್ಲಿ ಧ್ಯಾನಕೂಟವನ್ನು ಮುಗಿಸಿ ಕೊನೆಯ ದಿನ ಫಾದರ್ ಬಿನೋಯ್ ಎನ್ನುವಂಥ ಒಬ್ಬ ಯಾಜಕರು ಪವಿತ್ರಾತ್ಮರ ಕುರಿತಾಗಿ ಅವರು ಹೇಳ್ತಾ ಇದ್ರು, ನಾನು ಒಬ್ಬ ಅಹಂಕಾರಿ, 10 ವರ್ಷ ಸೆಮಿನರಿಯಲ್ಲಿ ಇದೆ ಓದಿದ್ದು,
ಚಿಕ್ಕವನಿರ್ಬೇಕಂದ್ರೂ ಕ್ಯಾಟಿಗಿಸಮ್ ಕ್ಲಾಸಲ್ಲಿ ಸಿಸ್ಟರ್ ಇದನ್ನೇ ಕಲಿಸಿದ್ದು, ಪವಿತ್ರಾತ್ಮರು ಪವಿತ್ರಾತ್ಮರು. ಒಂದು ಸತಿನೂ ನಾನು ನೋಡಿಲ್ಲ. ಇದನ್ನೇ ನಾನು ಯೋಚನೆ ಮಾಡಿದೆ, ಅಹಂಕಾರಿಯಾಗಿದ್ದೆ. ಆದರೆ ಅಲ್ಲಿ ಧ್ಯಾನಕೂಟವನ್ನು ಮುಗಿಸಿ ಬರಬೇಕಾದ್ರೆ ನನಗೆ ಕ್ಯಾಲಿಕಟ್ಟಿನಿಂದ ಮೈಸೂರಿಗೆ ಬರಲು ಒಂದು ಬಸ್ ಇತ್ತು. ನಾನು ಮುಂದುಗಡೆ ಒಂದು ಸೀಟ್ನಲ್ಲಿ, ಸಿಂಗಲ್ ಸೀಟ್ನಲ್ಲಿ ಹೋಗಿ ಕೂತ್ಕೊಂಡೆ. ಬಸ್ ಬರ್ತಾ ಇರಬೇಕಾದ್ರೆ ನೋಡಿದೆ, ಒಳ್ಳೆ ಸೀನರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು ಕೇರಳದ್ದು. ನೋಡ್ತಾ ಕೂತಿದ್ದೆ. ಸಡನ್ನಾಗಿ ಜ್ಞಾಪಕ ಬಂತು, ಫಾದರ್ ಬಿನಾಯ್ ಹೇಳಿದ್ರು, ನೀವು ಪವಿತ್ರಾತ್ಮರಿಗೊಮ್ಮೆ ಪ್ರಾರ್ಥನೆ ಮಾಡಿ. ಸರಿ, ನಾನು ಕಣ್ಗಳನ್ನ ಮುಚ್ಚಿಕೊಂಡು ಕೈಗಳನ್ನು ಈ ರೀತಿಯಲ್ಲಿ ಇಟ್ಕೊಂಡು ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ. ಎಲ್ಲರೂ ಹೇಳ್ತಾ ಇದ್ದಾರೆ ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಜೊತೆ ಪ್ರಾರ್ಥನೆ ಮಾಡಬೇಕು, ನೀವು ನನ್ನಲ್ಲೇ ಇದ್ದೀರಂತೆ. ನನಗೆ ನಿಮ್ಮ ಅನುಭವನ ಒಂದು ಸತಿನೂ ಕೊಟ್ಟಿಲ್ವಲ್ಲ. ಈ ರೀತಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಕಣ್ಣು ಬಿಟ್ಟು ನೋಡ್ತಾ ಇದ್ದೀನಿ, ಬಸ್ಸಲ್ಲಿ ಫುಲ್ಲು ಜನ. 2 ಗಂಟೆವರೆಗೆ ನಾನು ಅರಿವಿಲ್ಲದ ಪ್ರಾರ್ಥನೆ ಮಾಡ್ತಾನೆ ಇದ್ದೀನಿ. ನಾನು ತಿಳ್ಕೊಂಡೆ ನಾನು ನಿದ್ರೆ ಮಾಡಿದೆ ಅಂತ, ಆದರೆ ನಿದ್ರೆ ಅಂತೂ ಖಂಡಿತವಾಗ್ಲೂ ಮಾಡಿಲ್ಲ. ಒಳ್ಳೆ ಎಚ್ಚರಿಕೆ ಸ್ಥಿತಿಯಲ್ಲಿ ನಾನು ಪ್ರಾರ್ಥನೆಯಲ್ಲೇ ಇದ್ದೆ. ಹಿಂದೆ ತಿರುಗಿ ನೋಡ್ತಾ ಇದ್ದೀನಿ, ಹಲವಾರು ಜನರು ನಿಂತ್ಕೊಂಡಿದ್ದಾರೆ, ಬಸ್ಸಲ್ಲಿ ಸೀಟ್ ಇಲ್ಲ, ಅಷ್ಟು ಜನ ಇದ್ದಾರೆ. ಯಾರೋ ಒಬ್ಬ ಹಿಂದ್ಗಡೆ ನಿಂತ್ಕೊಂಡು ಫಾದರ್ ಜೇಕಬ್ ಬನ್ನಿ ಇಲ್ಲಿ ಅಂತ ಕರಿತಾ ಇದ್ದಾರೆ. ನಾನು ಇವ್ರು ಯಾರಪ್ಪ ನನ್ನನ್ನು ಕರಿತಾ ಇದ್ದಾರೆ, ನನ್ನ ಪರಿಚಯನೂ ಇಲ್ಲ, ಯಾರೂ ಇಲ್ವಲ್ಲ ಅಂತ. ನಾನು ಕೇರಳದಲ್ಲಿ ಒಂದೇನೆಂದರೆ, ಜಾಸ್ತಿ ಜನ ಪ್ರಯಾಣ ಮಾಡಬೇಕಾದ್ರೆ ಬಿಳಿ ಪಂಚೆ ಬಿಳಿ ಶರ್ಟು. ನಾನು ನೋಡಿದೆ, ಇವನು ಯಾರು, ನನ್ನ ಪರಿಚಯ ಇಲ್ವಲ್ಲ. ಯಾರಿಗೋ ಇರ್ಬೇಕಂದ್ಬಿಟ್ಟು ನಾನು ಮುಂದೆ ತಿರುಗಿದೆ. ಮತ್ತೊಂದು ಸತಿ ಅವ್ರು ಕ್ಲ್ಯಾಪ್ ಮಾಡಿಬಿಟ್ಟು ಫಾದರ್ ಜೇಕಬ್ ಬನ್ನಿ ಅಂತ ಕರೆದ್ರು. ನಾನಾ ಅಂತ ಕೇಳಿದೆ. ಹೌದು ನೀವೇ, ಬನ್ನಿ ಅಂತ ಮಲಯಾಳಂ ಭಾಷೆಯಲ್ಲಿ ಅವನು ಹೇಳಿದ್ದು. ನಾನು ಯಾಕೋ ಏನೋ ಅಂದ್ಬಿಟ್ಟು ನಾನು ನನ್ನ ಕಿಟ್ಟನ್ನು ಸೀಟ್ ಮೇಲೆ ಇಟ್ಕೊಂಡೆ. ಯಾಕಂದರೆ ಬೇರೆ ಇನ್ಯಾರಾದರೂ ಕೂತ್ಕೊಂಡ್ರೆ ಕಷ್ಟ ಅಲ್ವಾ. ನಾನು 2 ಹೆಜ್ಜೆ ಹಿಂದೆ ಬಂದಿದ್ದಷ್ಟೇ. ಸ್ಟ್ರೈಟಾಗಿ ಹೋಗ್ತಿದ್ದಂಥ ಬಸ್ಸು ಇದ್ದಕ್ಕಿದ್ದಂಗೆ ತಿರುಗಲ್ಪಟ್ಟಿತ್ತು, ಒಂದು ಮರಕ್ಕೆ ಡ್ಯಾಶ್. ನಾನು ಕುಳಿತಂಥ ಜಾಗ ಅಪ್ಪಚ್ಚಿಯಾಗಿದೆ. ಡ್ರೈವರ್ ಓಡಿಸ್ತಾ ಇದ್ದವರು ಅವರ ಕಾಲು ತುಂಡಾಗಿದೆ. ನಿಂತಿರೋರೆಲ್ಲರೂ ಆ ಕಂಬವನ್ನು ಇಟ್ಕೊಂಡಿದ್ದವರು ತಲೆಗೆ ಇಲ್ಲೊಂದು ಬೋಂಡ, ಇಲ್ಲೊಂದು ಮೊಟ್ಟೆ, ಈ ರೀತಿಯಲ್ಲಿ ದೊಡ್ಡ ಊತ ಬಂದಿದೆ. ಎಲ್ಲರೂ ಬಾಯಲ್ಲಿ, ಕಣ್ಣಲ್ಲಿ, ಮೂಗಲ್ಲಿ ಎಲ್ಲ ರಕ್ತ ಬರ್ತಾ ಇದೆ. ನನಗೆ ಏನೂ ಆಗಿಲ್ಲ. ನಾನು ಯೋಚನೆ ಮಾಡಿದೆ, ಅಯ್ಯೋ ದೇವರೇ, ನನಗೆ ಯಾರು ಅವ್ನು ಕರೆದಿದ್ದು, ಅವನಿಗೆ ಹೋಗಿ ಫಸ್ಟು ಥ್ಯಾಂಕ್ಸ್ ಹೇಳಬೇಕು ಅಂತ ನೋಡ್ತಾ ಇದ್ದೀನಿ. ಎಲ್ಲ ಜನ ಇಳಿತಾ ಇದ್ದಾರೆ, ದಡ ಇಳಿತಾ ಇದ್ದಾರೆ. ಸರಿ, ನಾನು ಒಬ್ಬನಿಗೆ ಹೋಗ್ಬಿಟ್ಟು ನೀವು ನನ್ನನ್ನು ಕರೆದ್ರ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಹೋಗ ಅಂತ ಹೇಳ್ಬಿಟ್ಟು ಅವರು ಇಳ್ಕೊಂಡೋದ್ರು. ಮಲಯಾಳಂನಲ್ಲಿ ಪೋಡ ಅಂದ್ಬಿಟ್ರು ಅವರು. ನಾನು ಯಾಕಪ್ಪ ನಿಂಗೆ ಹೇಳ್ತಾ ಇದ್ದೆ, ನನಗೆ ಯಾರು ಅಂತ ಗೊತ್ತಿಲ್ಲ. ಸರಿ, ನನ್ನ ಬ್ಯಾಗ್ ತೊಗೊಂಡು ಹೋಗೋಣ ಅಂತ ನೋಡ್ತಾ, ನನ್ನ ಬ್ಯಾಗು ಕಂಪ್ಲೀಟ್ ಹರಿದು ಹೋಗಿದೆ. ಸರಿ, ನಾನು ಹಾಗೆ ನನ್ನ ಕೆಲವೊಂದು ವಸ್ತುಗಳನ್ನ ಮಾತ್ರ ಹಾಗೆ ಕೈಯಲ್ಲಿ ಇಟ್ಕೊಂಡು ನಾನು ಕೆಳಗಡೆ ಇಳ್ಕೊಂಬಂದೆ. ಎಲ್ಲ ಕಡೆ ಹುಡುಕಾಡಿದೆ, ಆ ವ್ಯಕ್ತಿ ಅಲ್ಲೆಲ್ಲಾದರೂ ಕೂತಿದ್ದಾನಂತ. ಎಲ್ಲೂ ನೋಡ್ತೇವೆ, ಸುಮಾರು ಜನ ಅಲ್ಲಿ ಇಲ್ಲಿಂದ ಕೂತಿದ್ರು. ಕೊನೆಗೆ ನಾನು ಕೂಡ ಒಂದು ಕಡೆ ಕೂತ್ಕೊಂಡೆ, ಮತ್ತೊಂದು ಬಸ್ ಬರೋ ತನಕ. ಆವಾಗ ನನ್ನ ಮನಸ್ಸಿಗೆ ಬಂತು ಒಂದು ಯೋಚನೆ, ಪವಿತ್ರಾತ್ಮರೇ, ನಿನ್ನ ಅನುಭವ ಆಗಿಲ್ಲ, ನನಗೊಂದು ಅನುಭವ ನೀಡೋದಕ್ಕೆ ಇಂಥ ಒಂದು ಪರಿಸ್ಥಿತಿಯೇ. ಆತ್ಮೀಯರೇ, ಆ ದಿನದಿಂದ ಇವತ್ತಿನ ತನಕ ಪ್ರತಿನಿತ್ಯ ಬೆಳಗ್ಗೆದ್ದಾಗ ನಾನು ಹೇಳೋದು ಒಂದೇ ಒಂದು ಪದ, ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್, ಪವಿತ್ರಾತ್ಮರೇ ಶುಭವಾಗಲಿ. ಈ ದಿನ ಯಾರ್ಯಾರೆಲ್ಲ ಬರ್ತಾರೆ, ಯಾರ್ಯಾರು ಹೋಗ್ತಾರೆ ನನಗೆ ಗೊತ್ತಿಲ್ಲ. ಎಲ್ಲವನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ. ಎಲ್ಲ ಕಾರ್ಯವನ್ನು ನೀನೇ ನಡೆಸಬೇಕು. ಪವಿತ್ರಾತ್ಮರ ಕರಗಳಿಗೆ ಬಿಟ್ಟು ನಂತರವೇ ನನ್ನ ಉಳಿದ ಕಾರ್ಯಗಳು. ಆತ್ಮೀಯರೇ, ನಾನು ನಿಮ್ಮೊಡನೆ ಹೇಳ್ತಾ ಇರೋದಿಷ್ಟೇ. ನಮ್ಮೆಲ್ಲರ ಭವಿಷ್ಯ ಜೀವನ ಹೇಗೆ, ಎಲ್ಲಿ, ಏನು, ಯಾರೊಡನೆ ಮಾತಾಡ್ತೀವಿ, ಯಾರೊಡನೆ ಭೇಟಿ ಆಗ್ತೀವಿ, ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಯಾರಿಗೂ ಗೊತ್ತಿಲ್ಲ. ಆದರೆ ಆ ಪವಿತ್ರಾತ್ಮರು ನಿಮ್ಮ ಜೊತೆ ಇರಬೇಕಾದ್ರೆ ನೀವಲ್ಲ, ನಿಮ್ಮೊಳಗಿನ ಆ ಪರಿಶುದ್ಧಾತ್ಮರು ನಿಮ್ಮೊಡನೆ ಮಾತಾಡ್ತಾರೆ. ಈ ಕಾರಣದಿಂದ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಭವಿಷ್ಯ ಜೀವನವನ್ನು ಆ ಪವಿತ್ರಾತ್ಮರ ಕರಗಳಿಗೆ ಸಮರ್ಪಿಸಿಕೊಳ್ಳಿರಿ. ಆ ಪವಿತ್ರಾತ್ಮರು ನಿಮ್ಮೊಡನೆ ಇದ್ದು ನಿಮ್ಮನ್ನು ಪ್ರಭು ಯೇಸುವಿನ ಬಳಿಗೆ ಕರೆದುಕೊಂಡು ಹೋಗುವರು. ಪ್ರಭು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಿ ಅನುಗ್ರಹಿಸಲಿ. ಪರಿಶುದ್ಧಾತ್ಮರೇ, ನಮ್ಮೆಲ್ಲರ ಜೀವಾಳವೇ, ನಾವು ನಿಮ್ಮಿಂದ ತುಂಬಿಕೊಂಡು, ನಿಮ್ಮ ಪ್ರೇಮಾಜ್ಞೆಯಿಂದ ತುಂಬಿಕೊಂಡು ಪ್ರಭು ಯೇಸುವಿಗೆ ಯೋಗ್ಯ ಸಾಕ್ಷಿಯಾಗಿ ತಂದೆ ದೇವರಿಗೆ ಸದಾಕಾಲ ಕೃತಜ್ಞತೆಯನ್ನು ಸಲ್ಲಿಸಲು ನಮ್ಮೆಲ್ಲರನ್ನು ಅನುಗ್ರಹಿಸಿರಿ, ಆಶೀರ್ವದಿಸಿರಿ. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್.